ಇತ್ತೀಚೆಗೆ ನಿಧನರಾದ ಹಿರಿಯ ಪತ್ರಕರ್ತ ಜಾನ್ ವೀಲ್ ಮೆರೈನ್ ಇನ್ಫಾರ್ಮೇಷನ್ ಪತ್ರಿಕೆಯ ಪ್ರಧಾನ ಸಂಪಾದಕ ಕೆ ಜಾನ್ ಅವರಿಗೆ ಶ್ರದ್ಧಾಂಜಲಿ ಸಭೆ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಜಾನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನುಡಿನಮನ ಸಲ್ಲಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕಿಂದಾಚೆ, ಮಾಜಿ ಅಧ್ಯಕ್ಷ ಪಿಬಿ ಹರೀಶ್ ರೈ, ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೀಶ್ವರ, ಉಪಾಧ್ಯಕ್ಷ ಭಾಸ್ಕರ್ ರೈಕಟ್ಟ, ಕೋಶಾಧಿಕಾರಿ ಬಿಎನ್ ಪುಷ್ಪರಾಜ್, ಕಾರ್ಯಕಾರಿ ಸಮಿತಿಯ ಸದಸ್ಯ ಮೊಹಮ್ಮದ್ ಆರಿಫ್ ಅಡುಬಿದ್ರಿ ನುಡಿನಮನವನ್ನು ಸಲ್ಲಿಸಿದರು. ವಸ್ತುಗಳಿಗೆ ಹತ್ತಿಗೆ ಸಾಧ್ಯ ಆಗಲಿಲ್ಲ. ಹಾಗಾದರೆ ಅವರು ಇಟ್ಕೊಂಡು ಅದನ್ನು ಅರ್ಥಾಧಿಕಾರಿಗಳು ಗಮನ ಹಾಕಿಕೊಂಡು ಒಂದು ಮತದಾನ ಹಾಕುವ ಪ್ರಕ್ರಿಯೆಯನ್ನು ಮಾಡಿದ್ದು. ಇಂಥ ಹಿರಿಯ ಪತ್ರಕರ್ತರಾಗಿ ಜಾನ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾವು ನಿರೀಕ್ಷೆಯಲ್ಲೂ ಕೂಡ ಇರಲಿಲ್ಲ ಜಾನ್ ಅವರು ನಮ್ಮನ್ನು ಬಿಟ್ಟು ತೆರಳುತ್ತಾರೆ ಅಂತ. ಆದರೆ 70ನೇ ವಯಸ್ಸಿನಲ್ಲಿ ಅವರು ಈ ಲೋಕವನ್ನು ತ್ಯಜಿಸಿಬಿಟ್ಟಿದ್ದಾರೆ. ಕಳೆದ ಸುಮಾರು 10 ವರ್ಷಗಳ ಹಿಂದೆ ನಾನು ಈಗ ಅಭಿಷೇಕ ಅವರು ಒಂದು ಸದಸ್ಯರಾಗಿ ಸಂಘದ ಸದಸ್ಯತ್ವವನ್ನು ಪಡೆದುಕೊಂಡು ಅವರು ನಮ್ಮ ಸಂಘದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದು. ನಮ್ಮ ಎಲ್ಲ ಚಟುವಟಿಕೆಗಳಿಗೆ, ಮುಖ್ಯವಾಗಿ ನಮ್ಮ ಪ್ರೆಸ್ ಕ್ಲಬ್ ಡೇ, ಪತ್ರಿಕಾ ದಿನಾಚರಣೆಗೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರು ನಾವು ಆಹ್ವಾನ ನೀಡಿದ್ದಾರೆ. ಕೆಲವೊಮ್ಮೆ ಅವರಿಗೆ ಫೋನ್ ಮಾಡಿ ಕಾರ್ಯಕ್ರಮ ಎಷ್ಟೊತ್ತಿಗೆ ಎಷ್ಟೆಲ್ಲ ಕೇಳುವ ಒಂದು ಕ್ರಮ ಕೂಡ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು. ಜಾನ್ ಅವರ ಪತ್ನಿ ರೋಸಮ್ಮ ಜಾನ್, ಮಕ್ಕಳಾದ ಜೆನ್ಸಿ ಜಾನ್, ಜೀನಾ ಜಾನ್, ಅಳಿಯ ಜಯವೀರ್ ಕುಮಾರ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಪತ್ರಕರ್ತರು ಈ ವೇಳೆ ಉಪಸ್ಥಿತರಿದ್ದರು.